ದೇಶದ ಜನರ ಹಿತಕ್ಕಾಗಿ ಕೇಂದ್ರ ಸರ್ಕಾರ ವಿವಿಧ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ರೆ ಅವುಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಅಧೀನ ವ್ಯವಸ್ಥೆಗಳ ಲೋಪದೋಷ ಹಾಗೂ ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಯೋಜನೆಗಳು ಫಲಾನುಭವಿಗಳನ್ನು ತಲುಪಲು ಸಾಧ್ಯವಾಗ್ತಾ ಇಲ್ಲ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸ್ವ ಉದ್ಯೋಗ ಯೋಜನೆಯಡಿ ಬ್ಯಾಂಕ್ ಸಾಲವನ್ನು ಪಡೆದು ಯುವ ಉದ್ಯಮಿಗಳು ತಮ್ಮ ವ್ಯವಹಾರ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಅವಕಾಶವನ್ನು ಕಲ್ಪಿಸಿದ್ರೂ ಬ್ಯಾಂಕ್ ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಎಲ್ಲ ಅರ್ಹತೆಗಳನ್ನು ಹೊಂದಿರುವ ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ಸಾಲ ಪಡೆಯಲು ಸಾಧ್ಯವಾಗದ ಯೋಜನೆ ವಿಫಲವಾಗ್ತಾ ಇದೆ. ಇದಕ್ಕೊಂದು ತಾಜಾ ಉದಾಹರಣೆ ಇಲ್ಲಿದೆ. ಮಡಂತ್ಯಾರಿನಲ್ಲಿ ರೂಪಶ್ರೀ ಗಾರ್ಮೆಂಟ್ಸ್ ನಡೆಸ್ತಾ ಇರುವ ಯುವ ಉದ್ಯಮಿ ಗಂಗಾಧರ್ ಪೂಜಾರಿಯವರು ತಮ್ಮ ವ್ಯವಹಾರ ಕ್ಷೇತ್ರವನ್ನು ವಿಸ್ತರಿಸಬೇಕು, ಇನ್ನಷ್ಟು ಮಂದಿ ಮಹಿಳೆಯರಿಗೆ ಉದ್ಯೋಗ ನೀಡಬೇಕು, ಆ ಮೂಲಕ ದೇಶದ ಆರ್ಥಿಕತೆ ಜಿಡಿಪಿಗೆ ಕೊಡುಗೆ ನೀಡಬೇಕು ಎನ್ನುವ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸ್ವ ಉದ್ಯೋಗ ಯೋಜನೆಯಡಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ತಾನು ಕಳೆದ 18 ವರ್ಷಗಳಿಂದ ವ್ಯವಹಾರ ನಡೆಸ್ತಾ ಇರುವ ಮಡಂತ್ಯಾರಿನ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ 1 ವರ್ಷದಿಂದ ಸಾಲ ಪಡೆಯಲು ಅಲೆದಾಡ್ತಾ ಇದ್ದು ಬ್ಯಾಂಕ್ ಸಿಬ್ಬಂದಿ ಸಾಲ ನೀಡಲು ಸತಾಯಿಸ್ತಾ ಇದ್ದಾರೆ. ಸಣ್ಣ ಉದ್ಯಮ ನಡೆಸುವ ಉದ್ಯಮಿಗಳ ಅನುಕೂಲಕ್ಕಾಗಿ ಸರ್ಕಾರ ಯೋಜನೆಯನ್ನ ರೂಪಿಸಿದ್ರೂ ಬ್ಯಾಂಕ್ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಗಂಗಾಧರ ಪೂಜಾರಿಯವರಂತೆ ಹಲವು ಮಂದಿ ಯುವ ಉದ್ಯಮಿಗಳು ತೊಂದರೆಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ದೇವರು ಕೊಟ್ಟರೂ ಪೂಜಾರಿ ಬಿಡ ಎಂಬಂತೆ ಬ್ಯಾಂಕ್ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ ಅಂತ ಗಂಗಾಧರ ಪೂಜಾರಿ ಅಳಲು ತೋಡಿಕೊಂಡಿದ್ದಾರೆ. ಸಣ್ಣ ಉದ್ಯಮಿಗಳಿಗೆ ನೆರವಾಗುವ ಬದಲು ಸಾಲ ನೀಡಲು ಅಡ್ಡಿಪಡಿಸ್ತಾ ಇರುವ ಬ್ಯಾಂಕ್ ಅಧಿಕಾರಿಗಳ ಧೋರಣೆಯನ್ನ ಮಾಧ್ಯಮದ ಮುಂದೆ ತೋಡಿಕೊಂಡಿದ್ದಾರೆ. ಇದ್ರ ಬಗ್ಗೆ ನಾವು ಬ್ಯಾಂಕಲ್ಲಿ ಅಯ್ಯೋ ಸ್ವಾಮಿ, ನಮ್ಮ ಮಡಂತ್ಯಾರ್ ಬ್ಯಾಂಕಿಗೆ ಒಬ್ಬರು ಮ್ಯಾನೇಜರ್ ಬಂದಿದ್ದಾರೆ, ಒಂದು ಲೇಡಿ. ಯಾರಿಗೆ ಬೇಕು ಸ್ವಾಮಿ ಅವರೆಲ್ಲ? ನಮಗೋಸ್ಕರ ಕೆಲಸ ಮಾಡಬೇಕು ಸ್ವಾಮಿ ಅವರು. ಒಂದು ವಿಚಾರ ಮ್ಯಾನೇಜರಿಗೆ ಗೊತ್ತಿಲ್ಲ. ಯಾಕೆ ಅಂತ ಮ್ಯಾನೇಜರ್ ನಮ್ಮ ಬ್ಯಾಂಕಿಗೆ ಹಾಕ್ತೀರಿ? ಕಾರ್ಪೊರೇಷನ್ ಬ್ಯಾಂಕ್ ಝೋನಲ್ ಆಫೀಸು ಮಂಗಳೂರು. ಒಂದು 20 ಸಲ DGM ಕಾಲಿಗೆ ನಾನು ಬಿದ್ದಿದ್ದೇನೆ. ನನಗೆ ಮಾಡಿಕೊಡಿ. ನಾವು ಸಾಧನೆ ಏನು ಮಾಡಿಕೊಂಡು ಇದ್ದೇವೆ. ನಾವು ಇಂಪ್ಲುಯೆನ್ಸಲ್ಲಿ ಬೇಡ ನನಗೆ. ಆ ಯೋಜನೆಗೆ ನಾನು ಅರ್ಹನ? ಆ ಯೋಜನೆ ನನಗೆ ಸಿಗಬೇಕಾ? ಇದು ನೋಡಿಬಿಟ್ಟು ಕೊಡಿ. ಬ್ಯಾಂಕಲ್ಲಿ ಲೋನ್ ತೆಗೆದು ಕಟ್ಟದೆ ಏನೋ ಡಿಫಾಲ್ಟರ್ ಆಗಿ ಅಂಥವ್ರಿಗೆ ಕೊಡಬೇಡಿ. ನಮ್ಮಂಥವ್ರಿಗೆ ಕೊಡಿ. ನೀವು ನಿಮ್ಮ ಮನೆಯಿಂದ ಕೊಡೋದಲ್ಲ ಈ ಲೋನು. ಇದರ ಬಗ್ಗೆ ನಾವು ಯಾರ ಹತ್ರ ಮಾತಾಡಬೇಕು ಸರ್? ಅಧಿಕಾರಿಗಳ ಹತ್ರ ಹೋದರೆ ಅವರ ಮನೆಯಿಂದ ಕೊಟ್ಟ ಹಾಗೆ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ನಮ್ಮ ಸರ್ಕಾರದವರು, ರಾಜಕಾರಣಿ ಪ್ರತಿನಿಧಿಗಳು, ನಮ್ಮ ಸಂಸದರು, ರಾಜ್ಯಾಧ್ಯಕ್ಷರ ಬಳಿ ಈ ವಿಚಾರವಾಗಿ ಒಂದು 10 ಸಲ ಹೋಗಿದೆ ನಾನು. ಇದರ ಬಗ್ಗೆ ನನ್ನ ಪರವಾಗಿ ಲೀಡ್ ಬ್ಯಾಂಕ್ ಆಫೀಸರ್ CM ಅನ್ನು ಕರೆಸಿ ಮಾತಾಡಿದ್ದಾರೆ. ಇಲ್ಲ ಅಂತ ನಾನು ಹೇಳಲ್ಲ. ಮಾತಾಡಿಬಿಟ್ರೆ ಅವರು ಆಯಿತು ನಾನು ಅವನಿಗೆ ಮಾಡಿಕೊಡ್ತೇನೆ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಇವರು ಬರ್ತಾರೆ. ಹೊರಗೆ ಬಂದಾಗ ಹೇಳ್ತಾರೆ ನನ್ನ ಜೊತೆ, ನೋಡಿ ಅವರು ರಾಜಕಾರಣಿಗಳು, ಮುಖ್ಯಮಂತ್ರಿಗಳಿಗೆ ಹೇಳಿದರೂ ಕೂಡ ನಮಗೆ ಆ ಥರ ಎಲ್ಲ ಕೊಡಲಿಕ್ಕೆ ಆಗಲ್ಲ. ಅವರು ನಿಮ್ಮ ಅಭಿಮಾನಿಗಳು, ಅದಕ್ಕೋಸ್ಕರ ಅವರು ನಮ್ಮ ಜೊತೆ ಕರೆದು ಹೀಗೆ ಹೇಳ್ತಾರೆ, ಮಾಡಿದರೆ ನಮಗೆ ಹಾಗೆಲ್ಲ ಕೊಡಲಿಕ್ಕೆ ಆಗಲ್ಲ ಅಂದರೆ ಅವರು ಹೇಳಿದ ಮೇಲೆ ಇವರು ಹೀಗೆ ಹೇಳ್ತಾರೆ.